ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಬೆಲೆ ಬಾಳುವ ಮರಗಳನ್ನು ಕಡಿದು ವಾಣಿಜ್ಯ ಉದ್ದೇಶಕ್ಕಾಗಿ ಸರ್ಕಾರಿ ಜಾಗದ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿ ಅಗೆದು ಮಣ್ಣು ರಾಶಿ ಹಾಕಿದ ಘಟನೆ ಕಡಬ ತಾಲೂಕು ಏನೆಕಲ್ಲು ಗ್ರಾಮದಲ್ಲಿ ನಡೆದಿದೆ. ವಿಜಯಕುಮಾರ್ ಮನೆಯ ಮೇಲ್ಭಾಗದಲ್ಲಿ ಇರುವ ಸರ್ಕಾರಿ ಜಾಗದಲ್ಲಿ ಮಣ್ಣು ಅಗೆದು ಹಾಕಿದ್ದು ಮಳೆಗಾಲದಲ್ಲಿ ಮಣ್ಣು ಕರಗಿ ಮನೆಯ ಒಳಗೆ ನುಗ್ಗುವ ಸಾಧ್ಯತೆಗಳಿದ್ದು, ಮಾತ್ರವಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಇದ್ದ ಬೆಲೆ ಬಾಳುವ ಮರಗಳನ್ನು ತುಂಡರಿಸಿ ಮಾರಾಟ ಮಾಡಿದ್ದಾರೆ. ನನಗೆ ನ್ಯಾಯ ಬೇಕು, ನನ್ನ ಮನೆಗೆ ರಕ್ಷಣೆ ಬೇಕು ಹಾಗೂ ಸರ್ಕಾರಿ ಭೂಮಿಯನ್ನ ತಕ್ಷಣ ಸರ್ಕಾರದವರು ಸ್ವಾಧೀನಪಡಿಸಿಕೊಳ್ಳಬೇಕು ಹಾಗೂ ಮುಟ್ಟುಗೋಲು ಹಾಕಬೇಕು ಎಂದು ಮಾಧ್ಯಮದ ಮೂಲಕ ವಿಜಯಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಇನ್ನು ಈ ಕುರಿತು ಕಾಮಗಾರಿ ಮಾಡುವವರನ್ನ ಪ್ರಶ್ನೆ ಮಾಡಿದ ವಿಜಯಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಕೂಡ ನಡೆದಿದೆ. ಈ ವಿಚಾರವಾಗಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಕ್ಕದ ಏನೆಕಲ್ಲು ಗ್ರಾಮದ ವಿಜಯಕುಮಾರ್ ಎಂಬವರು ಸರ್ವೆ ನಂಬರ್ 311ರಲ್ಲಿ ವಾಸವಾಗಿದ್ದರು. ನನಗೆ ಸುಬ್ಬಣ್ಣ ಶೆಟ್ಟಿ ಮತ್ತು ಅವರು ತೊಂದರೆ ಕೊಟ್ಟಿದ್ದಾರೆ. ನನಗೆ ಸರ್ಕಾರದಿಂದ 94C ಸರ್ಕಾರದವರು ನನಗೆ ಜಾಗ ಸ್ವಲ್ಪ ಇದು ಮಾಡಿ ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ, ಸರ್ಕಾರದಿಂದ ನನಗೆ ಅವರು ತುಂಬ ಕಿರುಕುಳ ಕೊಡ್ತಿದ್ದಾರೆ. ಮತ್ತು ನನಗೆ ಒಡೆದು ಬಡ್ದು ಎಲ್ಲ ಇದು ಮಾಡಿದ್ದಾರೆ. ಸ್ಟೇಷನಿಗೆ ದೂರು ದಾಖಲು ಮಾಡಿದ್ದೇನೆ. ನಾನು ಕಾರಣ ಎಂತ ಇಲ್ಲ, ನನ್ನ ದಾರಿಗೆ ಬರೋದ ಮಾರ್ಬಲನ್ನೆಲ್ಲ ಒಡೆದು ಹಾಕಿಕೊಂಡಿದ್ದರು. ಅದನ್ನು ಕೇಳಲಿಕ್ಕೆ ಸರಿ ಮಾಡಿ ಕೊಡಿ ಅಂತ ಹೇಳಿದ್ದಕ್ಕೆ ಟಿಪ್ಪರ್ನ ಹೊಡೆದದು. ನನಗೆ ಅವರು ಓಡಿಸಿದ್ದು, ಇಬ್ಬರು ಸೇರಿ ಅವರ ನೀಕದಲ್ಲಿ ಓಡಿಸಿದ್ದು, ಅವರ ಜಾಗದಲ್ಲೇ ಹೊಡೆದದ್ದು. ಇಲ್ಲಿಯೆಲ್ಲ ಅಲ್ಲಿ ಹೊಡೆದದ್ದು ಅವರ ಜಾಗದಲ್ಲಿ. ಅವನ ಹತ್ರ ಓಡಿಸಿದ್ದು, ಟಿಪ್ಪರ್ ಡ್ರೈವರ್ ಹತ್ರ. ಅವನ ಹೆಸರು ಗಂಗಾಧರ್ ಅಂತೇಳಿ. ನಾನು ಅದೇ ದಾರಿಯ ವಿಷಯ ಕೇಳಲಿಕ್ಕೆ ಹೋದಕ್ಕೆ ಸರ್ಕಾರಿ ಜಾಗದಲ್ಲಿ ಅವರು ನನಗೆ ಹೊಡಿತಿದ್ದಾರೆ. ಕಾಡೆಲ್ಲ ಕಡಿದು ಮರ ಎಲ್ಲ ಮಾರಿ ಮರಗಳನ್ನೆಲ್ಲ ಮಣ್ಣಿನಡಿಯಲ್ಲಿ ಹಾಕಿ ನಾಶ ಮಾಡಿದ್ದಾರೆ. ಅಪಾರ ನಷ್ಟ ಮಾಡಿದ್ದಾರೆ ಸರ್ಕಾರಕ್ಕೆ. ಮತ್ತು ಅಲ್ಲಿದ್ದ ಮಣ್ಣನ್ನು ತಂದು ನನ್ನ ಮನೆಯ ಹಿಂದೆ ಹಾಕಿ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಮಳೆಗಾಲ ಬಂದರೆ ಆ ಮಣ್ಣು ನಮ್ಮ ಮನೆಯ ಹಿಂದೆ ಬಂದು ನಾನು ಅದೇ ಕೇಳಲಿಕ್ಕೆ ಹೋದಕ್ಕೆ ಅವರು ನನಗೆ ಹೊಡೆದೋದು. ಸರ್ಕಾರಿ ಭೂಮಿಯನ್ನು ಕಳ್ಳತನ ಮಾಡಿ ಇದು ಮರಗಳನ್ನೆಲ್ಲ ಮಾರಾಟ ಮಾಡಿ ನಾಶ ಮಾಡ್ತಾ ಇದ್ದಾರೆ ಅವರು. ಅದನ್ನು ನಾನು ಅಲ್ಲಿ ಅವರು ವಾಣಿಜ್ಯ ಸಂಕೀರ್ಣ ಅಂತ ಮಾಡುವ ಉದ್ದೇಶದಲ್ಲಿ ಹುನ್ನಾರದಲ್ಲಿ ಇದ್ದಾರೆ ಅವರು. ಅದಕ್ಕೆ ನನಗೆ ಅದರ ಮಣ್ಣನ್ನು ತಂದು ನನ್ನ ಮನೆ ಹಿಂದೆ ಹಾಕಿ ನನಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ನಾನು ವಾಸ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ, ತುಂಬ ಕಷ್ಟ ಉಂಟು ಮಳೆಗಾಲದಲ್ಲಿ. ನಾನು ಕೂಲಿ ಕಾರ್ಮಿಕ. ಸರ್ಕಾರ ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಸರ್ಕಾರದವರು. ಆ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ನಮಗೆಲ್ಲ ಬದುಕಲು ಅವಕಾಶ ಮಾಡಿಕೊಡ್ಬೇಕು.